ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು. ಈ ಶಾಲೆಯು ಇಂದು ಹೊಸ ಕಳೆಯೊಂದಿಗೆ ನವನವೀನವಾದ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ. ಈ ಶಾಲೆ ಕಳೆದ ಸಾಲಿನಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರ ಸಂಪೂರ್ಣ ಬೆಂಬಲದಿಂದ ಹೊಸ UKG, LKG ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಆರಂಭಿಸಿದೆವು. ಆರಂಭದಲ್ಲಿಯೇ ನಮಗೆ ಮಕ್ಕಳ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಯಿತು. ಅದಕ್ಕಾಗಿ ಕಟ್ಟಡದ ಕೊರತೆಯು ಎದ್ದು ಕಾಣ್ತಾ ಇತ್ತು. ಅದಕ್ಕಾಗಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಬಹಳ ಶ್ರಮವಹಿಸಿ ಹೊಸ ಕಟ್ಟಡದ ನವನವೀನ ರೀತಿಯಲ್ಲಿ ಕಟ್ಟಡಗಳ ವಿನ್ಯಾಸವನ್ನು ರಚಿಸಿ ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣವನ್ನು ಕೊಡಲು ನೆರವಾದರು. ಇವರೆಲ್ಲರ ಪ್ರಯತ್ನದ ಫಲವಾಗಿ ಇಂದು ನಾವು 2ನೇ ತರಗತಿ ಆಂಗ್ಲ ಮಾಧ್ಯಮ ತರಗತಿಯನ್ನು ಆರಂಭಿಸಿದ್ದೇವೆ. ಈಗಲೂ ನಮ್ಮ ಶಾಲೆಗೆ ದಾಖಲಾತಿಯು ಹೆಚ್ಚಳವಾಗ್ತಾ ಇದೆ. ಈ ಹೆಚ್ಚಳವಾದ ದಾಖಲಾತಿಗೆ ತರಗತಿ ಕೊಠಡಿಗಳ ಅವಕಾಶ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಕೂಡ ಮನವಿ ಸಲ್ಲಿಸಿದ್ದೇವೆ. ಇತರ ದಾನಿಗಳ ಸಹಕಾರದಿಂದ ನಾವು ಈ ಅಭಿವೃದ್ಧಿಯನ್ನು ಶಾಲಾಭಿವೃದ್ಧಿ ಸಮಿತಿಯವರು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು. ಇಲ್ಲದಿದ್ದರೆ ನಮ್ಮ ಮಾಡೂರು ಶಾಲೆಯು ಮುಚ್ಚುವ ಸ್ಥಿತಿಯಲ್ಲಿತ್ತು. ಈ ಮಕ್ಕಳ ಸಂಖ್ಯೆ ಹೆಚ್ಚಾಗದಿದ್ದರೆ ನಮ್ಮ ಸರಕಾರಿ ಶಾಲೆಯು ಮುಚ್ಚಲ್ಪಡ್ತಾ ಇತ್ತು. ಅದಕ್ಕಾಗಿ ಇವರೆಲ್ಲರ ಸಂಪೂರ್ಣ ಸಹಕಾರದಿಂದ ನಾವಿಂದು ಸುಸಜ್ಜಿತವಾದಂತಹ ಈ ಕಟ್ಟಡದ ತರಗತಿ ಕೊಠಡಿಯಲ್ಲಿ ಪಾಠ ನಿರ್ವಹಿಸಲಿಕ್ಕೆ ನಮಗೆ ಬಹಳ ಅನುಕೂಲವಾಗ್ತಾ ಇದೆ. ಇದಕ್ಕೆ ನಾವೆಲ್ಲ ಶಿಕ್ಷಕ ವೃಂದದವರು ಆಭಾರಿಯಾಗಿದ್ದೇವೆ. ತುಂಬ ಖುಷಿ ಉಂಟು. ಯಾಕೆಂದರೆ ಒಳ್ಳೆ ಕಲಿಸ್ತಾರೆ ಮಕ್ಕಳನ್ನು, ಮತ್ತು ಟೀಚರ್ಸ್ ಅವರೆಲ್ಲ ಒಳ್ಳೆ ಇದ್ದಾರೆ. ನಮಗೆ ಮಕ್ಕಳಿಗೆ ಇಲ್ಲಿ ಸ್ಕೂಲು ಸಿಕ್ಕಿದ್ದು ನಮ್ಮದು ಭಾಗ್ಯ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ನಾವು ಎಲ್ಲ ಶಾಲೆ ಹೋಗಿದ್ದೇವೆ, ನೋಡಿದ್ದೇವೆ. ಎಲ್ಲ ಫೀಸ್ ಜಾಸ್ತಿ ಮತ್ತು ನಮಗೆ ಕಲಿಸುವಂಥ ಪರಿಸ್ಥಿತಿ ಇಲ್ಲ ಬೇರೆ ಕಡೆಯಲ್ಲಿ ಮಕ್ಕಳನ್ನು. ಹಾಗಾಗಿ ನಮಗೆ ಇಲ್ಲಿ ತುಂಬ ಉಪಯೋಗ ಆಗಾಯಿತು. ಯಾಕಂದರೆ ಇಲ್ಲಿ ನಮಗೆ ಕಡಿಮೆ ಫೀಸಲ್ಲಿ ಇಷ್ಟು ಒಳ್ಳೆ ಶಾಲೆ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ತುಂಬ ಖುಷಿ ಆಗ್ತಾ ಉಂಟು. ಮಕ್ಕಳನ್ನು ಇಲ್ಲಿ ಕಲಿಸಿ ಒಳ್ಳೆ ಎಜುಕೇಷನ್ ಉಂಟು, ಒಳ್ಳೆ ಟೀಚರ್ಸ್ ಎಲ್ಲ ಒಳ್ಳೆ ಇದ್ದಾರೆ, ಒಳ್ಳೆ ಕಲಿಸ್ತಾರೆ ಅಂತ ತುಂಬ ಖುಷಿ ಉಂಟು ನಮಗೆ. ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಸ್ಕೂಲು ನಮ್ಮದು ಸರ್ಕಾರಿ ಶಾಲೆ ಆಗಿದ್ದರೂ ಕೂಡ ಈಗಿನ ಕೊಠಡಿಗಳು ಮತ್ತು ಶಾಲಾ ವಾತಾವರಣವನ್ನು ನೋಡ್ತಾ ಇದ್ದಾಗೆ ಇದು ಎಲ್ಲಿಯೂ ಸರ್ಕಾರಿ ಶಾಲೆ ಅನ್ನಿಸ್ತಾ ಇಲ್ಲ. ಹೋದ ವರ್ಷ ನಾವು ಇಲ್ಲಿ ಇರುವುದು ನಾವು 3 ಪರ್ಮನೆಂಟ್ ಟೀಚರ್ಸ್ ಇರೋದು. ಆದರೆ ಈ ವರ್ಷ 9 LKGಯಿಂದ 7ನೇ ತರಗತಿವರೆಗೆ 9 ತರಗತಿಗೆ ಪ್ರತಿ ತರಗತಿಗೊಬ್ಬರು ಶಿಕ್ಷಕರಂತೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಶಿಕ್ಷಕರನ್ನು ನೇಮಿಸಿದ್ದಾರೆ. ಈ ಪರವಾಗಿ ನಾನು ಶಾಲಾಭಿವೃದ್ಧಿ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಚ್ಚುವ ಹಂತದಲ್ಲಿದ್ದ ಶಾಲೆ ಈ ವರ್ಷ ಮಕ್ಕಳ ಸಂಖ್ಯೆ ಅತಿ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ನಮ್ಮ ಶಾಲೆ ಒಂದು ಸರ್ಕಾರಿ ಶಾಲೆ ಆಗಿದ್ದರೂ ಕೂಡ ಯಾವುದೇ ರೀತಿಯ ಆಂಗ್ಲ ಮಾಧ್ಯಮ ಶಾಲೆಯ ಸರಿಸಮಾನವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ನಮ್ಮದಿದು 2ನೇ ವರ್ಷ ಇಲ್ಲಿ ಟೀಚ್ ಮಾಡ್ತಾ ಇರೋದು. ನಮಗೆ ತುಂಬ ಖುಷಿ ಇದೆ. ನಾವು ಪ್ರೈವೇಟ್ ಸ್ಕೂಲ್ಗಿಂತ ಇಲ್ಲಿ ಯಾವುದೇ ರೀತಿ ಕಡಿಮೆ ಇಲ್ಲ. ನಮಗೆ ಯಾವುದು ಬೇಕು, ನಮಗೆ ಏನಾದರೂ ಥಿಂಗ್ಸ್ ಬೇಕಿದ್ದರೆ, ನಾವೇನಾದರೂ ಸೆಲೆಬ್ರೇಷನ್ ಮಾಡ್ತೇವೆ, ರೆಡ್ ಡೇ, ಬ್ಲೂ ಡೇ, ಕಲರ್ಸ್ ಡೇ ಮತ್ತು ಫ್ರೂಟ್ಸ್ ಡೇ, ಹಾಗೆ ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಉಂಟು ಹಾಗೆ ಎಲ್ಲ ಸೆಲೆಬ್ರೇಷನ್ ಮಾಡ್ತೇವೆ. ನಾವು ತುಂಬ ಕೇಳಬೇಕು, ಹಾಗೆ ಕೊಡಿ ಅಂತೇಳಿ. ಇಲ್ಲಿ ನಾವು ಒಂದು ಹೇಳಿದರೂ ಸಾಕು, SDMC ಅವರು HM ಎಲ್ಲ ಸೇರಿಕೊಂಡು ನಮಗೆ ಯಾವುದು ಬೇಕು ಅದನ್ನು ನಮಗೆ ತಂದು ಕೊಡ್ತಾರೆ. ಆಗಲೇ ಎಲ್ಲದರದ್ದು ಮೂಲ ಅಂತ ಹೇಳಿದರೆ, ಡೆವಲಪ್ಮೆಂಟ್ನ ಮೂಲ ಅಂತ ಹೇಳಿದರೆ ಸುಜಿತ್ ಸರ್ ಅವರು. ಇಲ್ಲಿ ನಾವು ಹಿಂದಿನ ವರ್ಷ ನಾವು ಕೆಸರಡೊಂಜಿ ದಿನ ಮತ್ತು ತುಂಬ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವಿ. ಆದರೆ ಹಿಂದೆ ಇದ್ದದ್ದು ಸರ್ ಮತ್ತು ಶಾಲಾಭಿವೃದ್ಧಿ ಸಮಿತಿ. ಮೇಯ್ನ್ ರೀಸನ್ ಎಲ್ಲದಕ್ಕೂ ಸಪೋರ್ಟಾಗಿ ನಿಲ್ಲೋದು ಸರ್. ಹಾಗೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡುವಾಗಲೂ ಇಲ್ಲಿಗೆ ಕಂಪೇರ್ ಮಾಡಿದರೆ ಎಜುಕೇಷನ್ಗೆ ಯಾವುದು ಡಿಫ್ರೆನ್ಸ್ ಇಲ್ಲ. ಅದಕ್ಕಿಂತ ಜಾಸ್ತಿ ಇಲ್ಲಿ ಟೀಚ್ ಮಾಡ್ತೇವೆ. ನಾವು ಇನ್ನೂ ಕೂಡ ಈ ಸ್ಕೂಲು ತುಂಬ ಗ್ರೋತ್ ಆಗಲಿ ಅಂತ ಹೇಳಿ ಆಶಿಸ್ತೇವೆ. ಕಳೆದ ಸಲ ನಾವು ಇಲ್ಲಿ ಮಾಡೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಡೂರು ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ನಾವು ಆರಂಭ ಮಾಡಿದೆವು. ಆರಂಭದ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಸಂದೇಹಗಳಿತ್ತು, ಇದು ಆಗ್ತದಾ ಅಂತೇಳಿ. ಆದರೆ ಕಳೆದ 1 ವರ್ಷದಲ್ಲಿ ನಮ್ಮ ಈ ಶಾಲೆಯನ್ನು ಆಂಗ್ಲ ಮಾಧ್ಯಮಕ್ಕೆ ಯಾವುದೇ ಕೊರತೆ ಬರದ ರೀತಿಯಲ್ಲಿ ನಮ್ಮ ಪ್ರೈವೇಟ್ ಸ್ಕೂಲಿಗಿಂತಲೂ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಎಲ್ಲ ಮುಖ್ಯೋಪಾಧ್ಯಾಯರಿಂದ ಹಿಡಿದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪ್ರಯತ್ನದಿಂದ ನಮ್ಮ ಈ ಮಾಡೂರು ಶಾಲೆ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ.
2ನೇ ತರಗತಿ ಇನ್ನು ಮುಂದಕ್ಕೆ ಕೂಡ ಇದು ಒಂದು ವರ್ಷಕ್ಕೆ ಒಂದು ತರಗತಿಯಾಗಿ ಜಾಸ್ತಿ ಆಗ್ತಾ ನಮಗೆ ಮುಂದಿನ ದಿನಗಳಲ್ಲಿ 7ನೇ ತರಗತಿವರೆಗೆ ನಮ್ಮ ಈ ಶಾಲೆಯಲ್ಲಿ ತರಗತಿಗಳು ಬೇಕು ಅನ್ನುವಂಥದ್ದು ನಮ್ಮ SDMC ಮತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಆಶೆ. ಅದರಿಂದ ಮುಂದಕ್ಕೆ ಕೂಡ ಇದೇ ರೀತಿ ನಮ್ಮ ಈ ಶಾಲೆ ಬೆಳಗಲಿ. ಆಮೇಲೆ ನಮಗೆ ಬೇಕಾದಂಥ ಕೆಲವೊಂದು ಕುಂದುಕೊರತೆಗಳಿಗೆ ನಮ್ಮ ಸರ್ಕಾರ ಸ್ಪಂದನೆ ಕೊಡಲಿ. ಅದೇ ರೀತಿ ಶಾಸಕರು ಕೂಡ ನಮ್ಮ ಈ ಶಾಲೆಗೆ ಬೇಕಾದಂಥ ಅನುದಾನಗಳನ್ನು ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಆ ಭರವಸೆ ಮುಖಾಂತರ ಆದಷ್ಟು ಬೇಗ ನಮಗೆ ನೀಡಿದರೆ, ನಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಇದೊಂದು ನಮ್ಮ ಉತ್ತಮವಾದ ಶಾಲೆಯಾಗಿ ಮಾರ್ಪಾಡೋದಕ್ಕೆ ಯಾವುದೇ ರೀತಿಯಾದಂಥ ಸಂದೇಶ ಇಲ್ಲ.